ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ್ನ 158 ಜನ್ಮ ಜಯಂತಿದ ಅಂಗವಾದ ಕುಡ್ಲಡು ಜಿಲ್ಲಾಡಳಿತದ ಮುತಾಲಿಗಿಡು ಟಿಎಂಎ ಸಭಾಂಗಣಡು ಅಟನೆ ಮಲ್ತಿನ ಕಾರ್ಯಕ್ರಮಗ್ ವಿಶೇಷ ಮೆರುಗು ಕೊರಿಯರೆ ಉಳ್ಳಾಲದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮುತಾಲಿಗಿಡು ಬಿಲ್ಲವ ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಸದಸ್ಯರು ಉದ್ಯಮಿ ಕೆಟಿ ಸುವರ್ಣರನ ಮುತ್ತುವರ್ಜಿಡು ವಿಶೇಷ ವಾಹನ ಜಾಥಾನು ಅಟನೆ ಮಲ್ದಿದ್ದೇರು. ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರಡು ಒಟ್ಟು ಸೇರೊಂದು ಗುರುವರಿಯರ್ನ ಸಾನ್ನಿಧ್ಯಡು ವಿಶೇಷ ಪ್ರಾರ್ಥನೆ ಸಂದಾದು ವಾಹನ ಜಾಥಾ ಶುರುವಾಂಡು. ವೇದಿಕೆದ ಅಧ್ಯಕ್ಷರು ಕೆಟಿ ಸುವರ್ಣ, ಕಾರ್ಯಾಧ್ಯಕ್ಷರು ಸತೀಶ್ ಕರ್ಕೆರ ಶಿಲ್ಪಿ, ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್, ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲ, ಮಾಜಿ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್, ಚಂದ್ರಶೇಖರ್ ಉಚ್ಚಲ್, ನಿಗಮದ ಮಾಜಿ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಡಿದೊಟ್ಟು, ಪ್ರಮುಖರು ಚಂದ್ರಹಾಸ್ ಅಡ್ಯಂತಾಯ, ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ, ಕೊಲ್ಯ ಬಿಲ್ಲವ ಸಂಘದ ಗೌರವಾಧ್ಯಕ್ಷರು ಗೋಪಾಲಕೃಷ್ಣ ಸೋಮೇಶ್ವರ, ಇಂಚಿತಿ ಪ್ರಮುಖರು ತಾರಾಯಾಕದ ವಾಹನ ಜಾಥಾಗ ಚಾಲನೆ ಕೊರಿಯರು. ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಮಾಜಿ ಅಧ್ಯಕ್ಷರು ಈಶ್ವರ್ ಕನೀರ್ತೋಟ, ಬಿಲ್ಲವ ವೇದಿಕೆದ ಉಪಾಧ್ಯಕ್ಷರು ಹರೀಶ್ ಮುಂಡೋಳಿ, ಗ್ರಾಮ ಚಾವಡಿ ಬಿಲ್ಲವ ಸಂಘದ ಉಪಾಧ್ಯಕ್ಷರು ಹರೀಶ್ ಪೂಜಾರಿ, ಬಿಜೆಪಿ ಪ್ರಮುಖರು ಹೇಮಂತ್ ಶೆಟ್ಟಿ, ಜಿತೇಂದ್ರ ಶೆಟ್ಟಿ, ಸಂತೋಷ್ ಶೆಟ್ಟಿ ಅಸೇಗೋಳಿ, ಯಶವಂತ್ ಅಮೀನ್, ನವೀನ್ ಶೆಟ್ಟಿ ಕುರ್ನಾಡ್, ಆನಂದ ಶೆಟ್ಟಿ, ಜೀವನ್ ಕುಮಾರ್ ತೊಕ್ಕೋಟು, ಶೇಖರ್ ಕನೀರ್ತೋಟ, ಗೋಪಿನಾಥ್ ವಗಮಿಲ, ಸಚಿನ್ ಮೋರೆ, ರವಿ ಸೋವೂರು, ಸುರೇಶ್ ಆಳ್ವ, ದಯಾನಂದ ತೊಕ್ಕೋಟು, ಪ್ರವೀಣ್ ಕೊಂಡಾನ, ಹರೀಶ್ ಅಮ್ಲಮಗರು ಬೊಕ್ಕ ಬಿಲ್ಲವ ಸಂಘದ ಪದಾಧಿಕಾರಿಗಳು, ಬಿಜೆಪಿ ಪದಾಧಿಕಾರಿಗಳು ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖಾಂತರವಾಗಿ ಮಂಗಳೂರಿನ ಟಿಎಂಎ ಪೈ ಸಭಾಂಗಣದಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಒಂದು ಗುರು ಜಯಂತಿ ಕಾರ್ಯಕ್ರಮಕ್ಕೆ ಅದರ ಪೂರ್ವಭಾವಿಯಾಗಿ ಮಂಗಳೂರಿನ ನಾರಾಯಣಗುರು ವೃತ್ತದಿಂದ ನಡೆಯುವಂಥ ಭವ್ಯ ಶೋಭಾಯಾತ್ರೆಗೆ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಏನು ಸಂದೇಶ ಇದೆ, ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎನ್ನುವಂಥ ಒಂದು ಸಂದೇಶದ ಅನುಸಾರವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೇರಿಸಿಕೊಂಡು ಬಹಳ ಒಂದು ಸುಂದರವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವು ಈಗ ಚಾಲನೆ ಕೊಡಲಿಕ್ಕಿದ್ದೇವೆ. ಈ ಒಂದು ವಾಹನ ಜಾಥಾಕ್ಕೆ ಕೊಲ್ಯ ಬಿಲ್ಲವ ಸಂಘದ ಈ ಒಂದು ಸನ್ನಿಧಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕೆಟಿ ಸುವರ್ಣರವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ 168ನೇ ಜನ್ಮ ಜಯಂತಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮಕ್ಕೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ, ಕೊಲ್ಯ ಬಿಲ್ಲವ ಸಂಘ ಮತ್ತು ಮಂಗಳೂರು ಭಾರತೀಯ ಜನತಾ ಪಾರ್ಟಿ ಎಲ್ಲ ವತಿಯಿಂದ ಎಲ್ಲ ಸಮಾಜ ಬಾಂಧವರನ್ನು ಒಟ್ಟುಗೂಡಿಸಿಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೋಸ್ಕರವಾಗಿ ಇವತ್ತು ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಕೆಟಿ ಸುವರ್ಣ, ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಸತೀಶ್ ಕುಂಪಳ, ಹಾಗೆ ಚಂದ್ರ ಸಡ್ಯಂತಾಯ, ಚಂದ್ರ ಸುಳ್ಳಾಲ್, ಚಂದ್ರಶೇಖರ್ ಉಚ್ಚಿಲ್, ನಾವಿವತ್ತು ನಮ್ಮ ಮಂಗಳೂರಿನಲ್ಲಿ ನಡೆಯುವಂತಹ ಸರ್ಕಾರದ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಬಿಲ್ಲವ ನಾರಾಯಣಗುರು ಸ್ವಾಮಿ ವೃತ್ತದಿಂದ ಟಿಎಂಎ ಪೈ ಸಭಾಂಗಣಕ್ಕೆ ಬರುವಂತಹ ಒಂದು ಶೋಭಾಯಾತ್ರೆಯೊಂದಿಗೆ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಸ್ಕರವಾಗಿ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಹೊರಟಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏನೋ ಒಂದು ಅವರ ಧ್ಯೇಯವಾಕ್ಯ ಇದೆ, ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅನ್ನುವಂಥ ಅವರ ಏನು ಧ್ಯೇಯವಾಕ್ಯ ಇದೆ, ಅದು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರುವಂಥದ್ದು. ಭಾರಿ ವಿಶೇಷವಾಯಿನ ಒಂದು ಕಾರ್ಯಕ್ರಮ. ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಆಶೀರ್ವಾದರು ಅರ್ನ 128ನೇ ವರ್ಷದ ಈ ಜಯಂತಿನಿ ಭಾರಿ ಶೋಕುಡು ಭಾರಿ ಪೊರ್ಲುಡು ನಾರಾಯಣ ಗುರು ಮಂದಿರೋಡು ಕೊಲ್ಯ ಮುಲ್ತು ಇತ್ತೆ ಮೆರವಣಿಗೆ ಸ್ಟಾರ್ಟ್ ಆಪುಂಡು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದ ಕ್ಯಾಬಿನೆಟ್ ಮಿನಿಸ್ಟರ್ ನಮ್ಮ ಉಸ್ತುವಾರಿ ಸಚಿವರು ಸುನಿಲ್ ಕುಮಾರ್ ಮುಂದಾಲೊತ್ತರು, ಕೆಟಿ ಸುವರ್ಣರು, ಚಂದ್ರಾಸ್ ಪಂಡಿತ್ ಹೌಸು ಅಂಚನೆ ಮಾತಾ ಲೀಡರ್ನ ಮುಂದಾಲೊತ್ತರು, ಐತೆ ಒಟ್ಟಿಗೆ ಬಿಲ್ಲವ ಸಮಾಜದ ಮುಖಂಡರನ್ನ ಮುಂದಾಲೊತ್ತರು. ಭಾರಿ ಶೋಕರು ಭಾರಿ ಪೊರ್ಲುಡು ಮೆರವಣಿಗೆ ಪಿದಾರ್ದು ಈ ಕಾರ್ಯಕ್ರಮಡು ಕೊರ್ಪಿನಂಚಿನ ಸಂದೇಶ ಆರ್ನ ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇವೇರು ಪನ್ಪುನ ಆರ್ನ ವಿಶಾಲವಾಯಿನ ನೆಟ್ಟೆ ಇಡೀ ಜಗತ್ತಿಗೆ ಎಡ್ಡೆ ಅವಡು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯವನ್ನು ಬರು ನಮ್ಮ ಮಾತ ಒಂಜಾದು ಒಟ್ಟಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಜಾತಿ ಮತ ಭೇದಜ್ಜಂದೆ ಶ್ರೀಮಂತ ಬಡತನ ಅಂತರಜ್ಜಂದೆ ದುಂಬುದ ಕಾಲೋಡು ಎಂಚಿನ ಆತನ ಅಸ್ಪೃಶ್ಯತೆ ಇನ್ನು ಮಾತ ಹೋಗಲಾರಿಸದ ಸುಖ ಶಾಂತಿ ಮೆರೆಯೋಡು ಪನ್ಪುನ ಆರ್ನ ಆಶಯ ಎಂಚನು ಅಂಚನೆ ಆವಡೆಂದು ದೇವರೆಡಂಜಿ ಪ್ರಾರ್ಥನೆ. ನಾರಾಯಣ ಗುರುಕುಲ್ನ 158ನೇ ಜನ್ಮ ದಿನಾಚರಣೆದ ಈ ಸಂದರ್ಭಡ್ ನಮ್ಮ ಕೇರಳ ಪ್ರಥಮತವಾದ
ನಮ್ಮ ಕರ್ನಾಟಕಕ್ಕೆ ಬಂದಾಗ ಸುರೂಕಾದ ಬೈದಿನಂಚಿನ ಮುಲ್ಪ ಸಾದಿಡ ತಿಕ್ಕಿನಂಚಿನ ಕ್ಷೇತ್ರ ಕೊಲ್ಯ ಕ್ಷೇತ್ರ ಅವಳು ಕೊಲ್ಯಾಡು ನಾರಾಯಣ ಗುರುಕುಲ್ನ ಪ್ರತಿಷ್ಠಾಪನೆ ಮಲ್ಪನ ಮುಖಾಂತರ ಅಲ್ತಿಡ್ದು ಕುದ್ರೋಳಿಗೆ ಪೋಯಿನಂಚಿನ ಸಂಗತಿಲು ನಾರಾಯಣ ಗುರುಕುಲು ಮಲ್ತಿನ ಕೆಲಸ ಕಾರ್ಯಗಳು ನಂಗೆ ಮಾತ್ರ ಎಲ್ಲ ಗೊತ್ತಿತ್ತನ ಇನ್ನು ಸರ್ಕಾರ ವಿಶೇಷವಾದ ಯಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸವೆ ದಯಪಂಡ ಕರ್ನಾಟಕ ರಾಜ್ಯಡ್ ಹೆಚ್ಚು ಕಡಿಮೆ ಅಜೇಲ್ ಎನ್ಮ ಜಿಲ್ಲೆಡ್ ಇನ್ನು ಕರ್ನಾಟಕ ಸರ್ಕಾರ ಮಾತಮೇಟ್ಲ ಕರ್ನಾಟಕ ರಾಜ್ಯದ ಒಂದು ಉತ್ಸವಾದ ನಾರಾಯಣ ಗುರು ಜಯಂತಿನ ಕುಡ್ಲಾಡು ಮಲ್ಪಡುವ ಅನ್ಪನ ತೀರ್ಮಾನ ಮಲ್ತನಕ್ಕೆ ಸುರೂಕಾದಿ ಅನ್ನು ಕರ್ನಾಟಕ ಸರ್ಕಾರಕ್ಕೆ ಹೃತ್ಪೂರ್ವಕವಾಗಿ ನೆಚ್ಚಿನ ಅಭಿನಂದನೆ ಸಲ್ಲಿಸವೆ ಇನ್ನು ಒವೇ ಜಾತಿ ಅದನ್ನ ಬೇತೆ ಬೇತೆ ರೀತಿದ ಗುರುಕುಲ್ ನಕ್ಲುಲೇರು ಆಂಡ ನಾರಾಯಣ ಗುರುಕುಲ್ನ ಮಾತ್ರ ಇನಿ ಒಂಜಿ ಉತ್ಸವನ ಕರ್ನಾಟಕ ಸರ್ಕಾರ ಇನ್ನು ಮಲ್ಪನ ಇಡೀ ಸಮುದಾಯ ಹಿಂದುಳಿದ ವರ್ಗದ ಸಮುದಾಯ ತಿಕ್ಕಿನಂಚಿನ ಬಾರಿ ಮಲ್ಲ ಗೌರವ ಅಂದಿ ಎಂಕ್ಲು ಮಾತಿರ್ಲ ತೆರೆಯೊಂದು ನೇತೊಟ್ಟಿಗೆ ಪೋಪುನಂಚಿನ ಐಕ್ ಸಹಕಾರ ಮಲ್ಪನಂಚಿನ ಐಕ್ ಬೆಂಬಲ ಮಲ್ಪನಂಚಿನ ಕೆಲಸಲೇನು ನಮ್ಮ ನಿರಂತರವಾದ ಮಲ್ಪೋಡು ನಾರಾಯಣ ಗುರುಕುಲ್ನ ಜನ್ಮದಿನಾಚರಣೆದ ಒಟ್ಟಿಗೆ ಅರ್ನ ದಾದ ತತ್ವ ಸಿದ್ಧಾಂತ ಉಂಡ ಇನ್ನು ಪೂರೆಲ್ಲ ಪಾಲಿಸಾವನ ಕೆಲಸಲೇನು ನಮ್ಮ ಮಾತಿರ್ಲ ಮಲ್ಪಗ ಈ ಸಂದರ್ಭದ ಪನೊಂದು ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರದ ಪಿದಳಿನ ವಾಹನ ಜಾಥಾ ಕೇಸರಿ ಧ್ವಜದ ಪತಾಕಿಡು ಕುಡ್ಲ ನಾರಾಯಣಗುರು ವೃತ್ತದಡೆ ಮುಟ್ಟ ನಡೆದದು ಟಿಎಂಎ ಪೈ ಸಭಾಂಗಣದ ಕಾರ್ಯಕ್ರಮಗೂ ಜೋಡಣೆ ಆಡು